ಮಂಗಳೂರಿನ ಶಕ್ತಿನಗರದ ಶಕ್ತಿ ವಸತಿ ಶಾಲೆಯಲ್ಲಿ ಶಕ್ತಿ ಕ್ಯಾನ್ ಕ್ರಿಯೇಟ್ ಬೇಸಿಗೆ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವು ಶಕ್ತಿ ವಸತಿ ಶಾಲೆಯ ರೇಷ್ಮಾ ಮೆಮೋರಿಯಲ್ ಆಡಿಟೋರಿಯಂನಲ್ಲಿ ಯಶಸ್ವಿಯಾಗಿ ನೆರವೇರಿತು. ದೀಪ ಬೆಳಗಿಸಿ ವಿದ್ಯಾಭಾರತಿಯ ಪ್ರಾರ್ಥನೆಯೊಂದಿಗೆ ಆರಂಭವಾದ ಈ ಕಾರ್ಯಕ್ರಮವನ್ನು ಎಂಆರ್ಪಿಎಲ್ನ ನಿವೃತ್ತ ಜನರಲ್ ಮ್ಯಾನೇಜರ್ ಆಗಿರುವ ವೀಣಾ ಟಿ ಶೆಟ್ಟಿ ಅವರು ಶಿಬಿರದ ಶೀರ್ಷಿಕೆಯನ್ನು ವಿಶಿಷ್ಟ ರೀತಿಯಲ್ಲಿ ಅನಾವರಣ ಮಾಡುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಾವು ಬಾಲ್ಯದಲ್ಲಿ ತುಂಬಾ ದೂರ ನಡೆದುಕೊಂಡು ಶಾಲೆಗೆ ಹೋಗುತ್ತಿದ್ದೆವು. ಮಳೆಗಾಲ ಬೇಸಿಗೆ ಕಾಲದಲ್ಲಿಯೂ ಯಾವುದೇ ವ್ಯತ್ಯಾಸವಿಲ್ಲದೆ ನಡೆಯುತ್ತಿದ್ದೆವು. ಪ್ರಕೃತಿಯಲ್ಲಿ ಸಿಗುತ್ತಿದ್ದ ಎಲ್ಲ ಹಣ್ಣುಗಳನ್ನು ತಿನ್ನುತ್ತಾ ಶಾಲೆಗೆ ಸಮಯಕ್ಕೆ ಸರಿಯಾಗಿ ತಲುಪುತ್ತಿದ್ದೆವು. ಅದೊಂದು ನಮಗೆ ವಿಶೇಷವಾಗಿ ಸಿಗುತ್ತಿದ್ದ ಪ್ರಾಕೃತಿಕ ಜ್ಞಾನವಾಗಿತ್ತು. ಶಾಲೆಯ ಪಠ್ಯದ ಜೊತೆಗೆ ಇಂತಹ ಜ್ಞಾನವನ್ನು ಸಂಪಾದಿಸಲು ನಮಗೆ ಅವಕಾಶಗಳು ಲಭಿಸುತ್ತಿತ್ತು ಎಂದರು. ಎಲ್ಲ ಚಟುವಟಿಕೆಗಳಿಂದಾಗಿ ಮಕ್ಕಳಲ್ಲಿ ನಾವು ಮಾಡುತ್ತಿದ್ದ ಚಟುವಟಿಕೆಗಳಿಂದಾಗಿ ನಮ್ಮಲ್ಲಿ ಏನು ಬೆಳೆಯುತ್ತಿತ್ತು ಅಂತ ಹೇಳಿದರೆ, ಒಂದು ರೀತಿಯ ಯೋಚಿಸ್ತಿದ್ದೆವು ಆ ಬಗ್ಗೆ, ಏನು ಮಾಡ್ತಿದ್ದೇವೆ ಎನ್ನುವ ಅರಿವು ನಮಗಿದ್ದ ಕಾರಣ ಬೇರೆ ಬೇರೆ ರೀತಿಯ ಒಂದು ಎನರ್ಜಿ ನಮ್ಮಲ್ಲಿ ಕ್ರಿಯೇಟ್ ಆಗ್ತಾ ಇತ್ತು, ಉತ್ಪತ್ತಿ ಆಗ್ತಾ ಇತ್ತು. ಒಬ್ಬ ಮನುಷ್ಯ ಸುಮ್ಮನೆ ಕೂತ್ರೆ ಅವನಲ್ಲಿ ಏನು ಕೂತ್ಕೊಂಡಿದ್ದೇನೆ ಅಂತ ಅಷ್ಟೇ. ಅದೇ ಇಷ್ಟೆಲ್ಲ ಚಟುವಟಿಕೆ ಮಾಡುವಾಗ ಈ ಚಟುವಟಿಕೆ ಅಂತ ಹೇಳಿದ್ರೆ ಅದು ಸುಮ್ಮನೆ ಆಗೋದಿಲ್ಲ. ನೀವೊಂದು ಈ ಪೆನ್ನನ್ನು ನಾನು ಎತ್ತಬೇಕಿದ್ರೆ ನಾನು ಯೋಚನೆ ಮಾಡಬೇಕು, ಪೆನ್ ಇದೆ ಇಲ್ಲಿ, ಈ ಪೆನ್ನನ್ನು ನಾನು ಎತ್ತಾ ಇದ್ದೇನೆ, ಅದು ನನ್ನ ಕೈ ಮೇಲೆ ಹೋಗಬೇಕು. ಈ ಎಲ್ಲ ಒಂದು ವ್ಯಕ್ತಿ ಯಾವುದೇ ಕೆಲಸ ಮಾಡೋದಿದ್ರೆ ಆ ಕೆಲಸ. ಶಕ್ತಿ ವಸತಿ ಶಾಲೆಯ ಮುಖ್ಯ ಸಲಹೆಗಾರರಾಗಿರುವ ರಮೇಶ್ ಕೆ ಅವರು ಮಾತನಾಡಿ, ನಮ್ಮ ಶಕ್ತಿ ಶಾಲೆಯ ಶಿಕ್ಷಣವು ಮಕ್ಕಳಿಗೆ ಭಾರತದ ಸಂಸ್ಕೃತಿ ಪರಂಪರೆಯನ್ನ ಪರಿಚಯಿಸುತ್ತಾ ಮಕ್ಕಳನ್ನ ಸಂಸ್ಕಾರ ಭರಿತರನ್ನಾಗಿಸುವ ನಿಟ್ಟಿನಲ್ಲಿ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತಿದೆ ಎಂದರು. ಅಂದ್ರೆ ಈ ನಗರದಲ್ಲಿ ಇರತಕ್ಕಂಥ ಪ್ರತಿಭಾನ್ವಿತ ಯಾರು ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಒದಗಿರತಕ್ಕಂಥ ಪ್ರತಿಭೆಗಳನ್ನು ಅನಾವರಣಗೊಳಿಸುವಂಥ ಒಂದು ವೇದಿಕೆ ಇದೆ. ಅದು ಸಾಕಷ್ಟು ಶ್ರಮವನ್ನು ನಮ್ಮ ಟೀಚರ್ಸ್ಗಳು ಅದಕ್ಕೋಸ್ಕರ ತಗೊಂಡಿದ್ದಾರೆ. ಇಲ್ಲಿ ಇದನ್ನು ಕೋಆರ್ಡಿನೇಟ್ ಮಾಡಬೇಕಾದ್ರೆ ಸಾಕಷ್ಟು ದಿನದ ಶ್ರಮ ಇದೆ. ಏನೇನು ಮಾಡಬೇಕನ್ನುವಂಥದ್ದನ್ನು ಇಲ್ಲಿಯ ನಮ್ಮ ಟೀಚರ್ಸ್ಗಳು ಅದಕ್ಕೆ ಬೇಕಾಗಿರತಕ್ಕಂಥ ತಂಡವನ್ನು ಕಟ್ಟಿಕೊಂಡು ಪ್ರತಿ ವರ್ಷವೂ ಅದರ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಒಂದು ವರ್ಷಕ್ಕಿದ್ದದ್ದು ಇನ್ನೊಂದು ವರ್ಷಕ್ಕೆ ಅದು ಇರುವುದಿಲ್ಲ, ಮತ್ತೊಂದು ಯಾವುದೋ ಇನೋವೇಟಿವ್ ಐಡಿಯಾಸ್ಗಳನ್ನು ಅದರಲ್ಲಿ ಉಪಯೋಗಿಸ್ತಾರೆ. ಆ ಹಿನ್ನೆಲೆ ಒಳಗಡೆ ಅದಕ್ಕೆ ಬೇಕಾಗಿರತಕ್ಕಂಥ ಪ್ರಚಾರವನ್ನು ಕೊಟ್ಟು ಇವತ್ತಿನ ದಿನದಿಂದ ಏಪ್ರಿಲ್ 1ರಿಂದ ನಿನ್ನೆ ಮೇ ತನಕ ಅವರವರ ಸಬ್ಜೆಕ್ಟ್ಗಳಲ್ಲಿ ಅವರವರ ಎಕ್ಸಾಮ್ಗಳಲ್ಲಿ ಅವರುಗಳು ಬ್ಯುಸಿಯಾದ ನಂತರ ಇವತ್ತಿನಿಂದ ಇನ್ನೊಂದು 12 ದಿನಗಳ ಕಾಲ ಈ ಒಂದು ಶಕ್ತಿ ಕ್ಯಾನ್ ಕ್ರಿಯೇಟ್ ಏನು ಸಮ್ಮರ್ ಕ್ಯಾಂಪ್ ಅನ್ನುವಂಥದ್ದು ನಡೀಲಿಕ್ಕಿದೆ. ಶಕ್ತಿ ವಸತಿ ಶಾಲೆಯ ತರಗತಿ 6 ಮತ್ತು 7ರ ಸಂಯೋಜಕಿಯಾಗಿರುವ ಚೇತನಾ ತಲಪಾಡಿಯವರು ನೆರೆದಿರುವ ಎಲ್ಲರಿಗೂ ಶಿಬಿರದಲ್ಲಿ ನಡೆಯಲ್ಪಡುವ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. Summer is the perfect time for children to explore, learn and create lasting memories, and what better way to do so than at the Shakti Can Create Summer Camp hosted by Shakti Residential School, Mangaluru. This camp is designed to provide a fun, interactive and skill-building experience for children aged 3 to 12 years. Running from April 1st to April 12th, 2025 from 9 a.m. to 3:30 p.m. This 12-day adventure will be packed with exciting activities, hands-on experiences and endless fun. Our camp focuses on a holistic approach to child development, ensuring that children not only enjoy themselves but also gain valuable skills. ಶಕ್ತಿ ವಿದ್ಯಾಸಂಸ್ಥೆಯ ಆಡಳಿತಾಧಿಕಾರಿಯಾಗಿರುವ ಡಾಕ್ಟರ್ ಕೆಸಿ ನಾಯಕ್, ಶಕ್ತಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್ ಮೂರ್ತಿ ಹಾಗೂ ಶಕ್ತಿ ವಸತಿ ಶಾಲೆಯ ಪ್ರಾಂಶುಪಾಲರಾದ ಬಬಿತಾ ಸೂರಜ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು.
ಶಕ್ತಿ ವಸತಿ ಶಾಲೆಯ ಶಿಕ್ಷಕಿ ಸಹನಾ ಸ್ವಾಗತಿಸಿದ್ರು. ಶಕ್ತಿ ವಸತಿ ಶಾಲೆಯ ಶಿಕ್ಷಕಿ ಭವ್ಯಶ್ರೀ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಬೇಸಿಗೆ ಶಿಬಿರದಲ್ಲಿ ನಗರದ ಸುಮಾರು 75ಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡು ಶಿಬಿರದಲ್ಲಿ ಭಾಗವಹಿಸಿದ್ರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.